बिस्मिल्लाहिर्रहमानिर्रहीम वल अस्र इन्नल इंसान लफी खुस्र इल्लल लज़ीना आमनु वामिलु वतवासौ बिल हक़್ वतवासौ ಈ ನಮ್ಮ ಈ ಡ್ಯೂಟಿ ನಮ್ಮದು ಫಸ್ಟ್. ಈಗ ಅದಕ್ಕೆ ಇಮಾಮ್ ಶಾಫಿ ರಹಮತುಲ್ಲಾಹಿ ಹೇಳ್ತಾರೆ, ಅಲ್ಲಾಹ್ ತಾಲ ಕುರಾನ್ ಶರೀಫಲ್ಲಿ ಈ ಸೂರ ಹಾಕಿದ್ರೆ ಈ ಒಂದು ಸೂರವೇ ಸಾಕು ಈ ಉಮ್ಮತ್ತಿಗಾಗಿ. ಏನು ಹೇಳ್ತಾರೆ ಅಲ್ಲ, ಪೂರ ಲೋಕದ ಜನರು ನಷ್ಟದಲ್ಲಿದ್ದಾರೆ, ಪೂರ ಲೋಕದ ಜನರು ನಷ್ಟದಲ್ಲಿದ್ದಾರೆ. ಆದರೆ 4 ಸಿಫಾತ್ ಗುಣ ನಡೆದಿದೆ, ಅವನು ನಷ್ಟದಲ್ಲಿಲ್ಲ. ಅದು ಎಂಥದ್ದು? ಈಮಾನ್ ತರಬೇಕು. ನಬಿ ಸಲ್ಲಲ್ಲಾಹು ಹೇಳಿದಾಗ ಹಾಗೆ ಈಮಾನ್ ತರಬೇಕು. ಸೆಕೆಂಡ್, ಒಳ್ಳೆ ಅಮಲ ಮಾಡಬೇಕು. ಥರ್ಡ್ ಖಾಲಿ 2 ಮಾಡಿದ್ರೆ ಆಗೋದಿಲ್ಲ. ಥರ್ಡ್, ಹಕ್ಕಿನ ಕೆಲಸ ಮಾಡಬೇಕು, ದೀನಿನ ಕೆಲಸ ಮಾಡಬೇಕು. ಹಾಗಾದರೆ ಈ ರೋಗವನ್ನು ಕೊಡುವುದು ಚೀನಾವಲ್ಲ, ಇಂಡಿಯಾ ಅಲ್ಲ, ನಮ್ಮ ಒಂದು ಇಮಾನ್ ಉಂಟು, ಅಲ್ಲನ ಹತ್ರ ವಿಶ್ವಾಸ ಉಂಟು. ಏನು ಕಾಯಿಲೆ ಬರ್ತದೆ ಅದು ಅಲ್ಲನ ಮುಖಾಂತರ ಬರೋದು. ಮೊಹಮ್ಮದ್ ಸಲೀಂ ಕಂಡು ಯಾರಿಗೂ ರೋಗ ಸಾಧ್ಯ ಇಲ್ಲ. ಹಾಗಿರುವಾಗ ಅಲ್ಹಮ್ದುಲಿಲ್ಲಾ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾಷಾ ಅಲ್ಲ ನನ್ನಲ್ಲಿ ಒಳ್ಳೆ ಪ್ರೀತಿಯಲ್ಲಿ ಮಾತಾಡಿದ್ರು. ಏನು ಇದು ಮಾತಾಡಲ್ಲ, ಒಳ್ಳೆ ಮಾತಾಡಿ ಮಾಷಾ ಅಲ್ಲ. ಹಾಂ, ಒಳ್ಳೆ. ಮತ್ತು ಮಾಷಾ ಅಲ್ಲ ಎಲ್ಲ ಕೆಲಸ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು ಮಾಷಾ ಅಲ್ಲ. ಆದರೆ ನಿನ್ನೆ ನನಗೆ ಆರೋಗ್ಯ ಇಲಾಖೆ ಫೋನ್ ಬಂತು. ಹಾಂ, ಅಲ್ಲಿ ಮಾಷಾ ಅಲ್ಲ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ನನಗೆ ವೆಲ್ಲಾಕಲ್ಲಿ ಮಾಷಾ ಅಲ್ಲ. ಅವರು ಒಳ್ಳೆ ಅಂದರೆ ಕೇಳ್ತಾರೆ, ನಿಮಗೆ ನೀರು ಬೇಕಾ, ಬಿಸಿ ನೀರು ಬೇಕಾ. ಮೊನ್ನೆ ರಾತ್ರಿ ನೀರು ಟಾಯ್ಲೆಟಲ್ಲಿ ಬಂದಾಯಿತು, ಆವಾಗ ಫೋನ್ ಮಾಡಿದ್ರು, ಅಪ್ಪಾಗ ಆವಾಗಲೇ ಬಂದರು ಮಾಷಾ ಅಲ್ಲ 4 ಗಂಟೆಗೆ. ಏನು ಬೇಕು ಆಗ ಬಂದರು ಮಾಷಾ ಅಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರು ಎಷ್ಟೊಂದು ಕಷ್ಟಪಡ್ತಾರೆ ನಮಗೆ ಇದು ಹಾಕಲಿಕ್ಕೆ, ಇದು ಹಾಡಿ ಅವರು ನನಗೆ ನಾನು ನೋಡಿ ಅಳು ಬಂತು. ನಮ್ಮ ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಆ ನರ್ಸ್ನವರು, ಆ ಡಾಕ್ಟರ್ ಎಷ್ಟು ಕಷ್ಟಪಡ್ತಾರೆ. ಎಂತ ಬೇವರೆಲ್ಲ ಇಳಿತಾರೆ. ನಾನು ಎಣಿಸ್ಕೊಂಡೆ, ನನ್ನ ಜೀವವನ್ನು ಉಳಿಸಲಿಕ್ಕೆ ಈ ಡಾಕ್ಟರ್ನವರು ನರ್ಸ್ ಎಷ್ಟು ಕಷ್ಟ ಮಾಡ್ತಾರೆ ಈ ಜೀವ ಉಳಿಸ್ಲಿಕ್ಕೆ. ಹಾಗಾದರೆ ಲೋಕದಲ್ಲಿರುವ ಪ್ರತಿಯೊಂದು ಮನುಷ್ಯರು ನರಕದಲ್ಲಿ ಉಳಿಬೇಕು, ಅವರು ಸ್ವರ್ಗಕ್ಕೆ ಹೋಗಬೇಕು. ನಾವು ಎಷ್ಟೊಂದು ಕೆಲಸ ಮಾಡಬೇಕು ಗೊತ್ತಾಯ್ತು ನಿಮಗೆ. ನಾನು ಕೊರೋನಾದಲ್ಲೇ ಸಾಯಬಾರ್ದಂತ ನನಗೆ ಇಷ್ಟೊಂದು ಕಷ್ಟಪಡ್ತಾರೆ. ಹಾಗಾದರೆ ಒಬ್ಬ ಮನುಷ್ಯ ನರಕದಿಂದ ಉಳಿಲಿಕ್ಕೆ ನಾವೆಷ್ಟು ಪ್ರಯತ್ನ ಮಾಡಬೇಕು. ಹಾಗಿರುವಾಗ ನಮ್ಮ ಮೈನ್ ಉದ್ದೇಶ ಒಂದೇ, ನಮ್ಮ ಮಾತಲ್ಲ ದುವಾ ಮಾಡ್ಕೊಡು. ಪ್ರತಿಯೊಂದು ಮನುಷ್ಯರ ಅಕ್ಲೇನು ಅಲ್ಲ ತಲ ಅಕ್ಲಿಗೆ ದುನಿಯಲ್ಲ ಮೂಲದ ಸಕ್ಸಸ್ ಮಾಡ್ಬೇಡ, ಸಹಿತ ಅವಳು ಸಕ್ಸಸ್ ಮಾಡ್ಬೇಡಿ. ಅಲ್ಹಮ್ದುಲಿಲ್ಲಾ. ಮೇ 1 ತನಕ ಕ್ವಾರಂಟೈನ್ ಇರಬೇಕು. ಮೇ 1 ತನಕ ಸೀಲ್ ಹಾಕಿದೆ. ಅಂದರೆ 14 ದಿವಸ ಅಷ್ಟೇ. ಪೇಪರ್ಸ್ ಆಗಿದೆ, ಪೇಪರ್ಸ್ ಕೊಟ್ಟಿದ್ದಾರೆ.